ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಯನ್ನ ಶಾಸಕ ಜ್ಯೋತಿ ಗಣೇಶ್ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ವಿಮಾನ ನಿಲ್ದಾಣಗಳ ಮಾದರಿಯಲ್ಲೇ ರೈಲ್ವೆ ನಿಲ್ದಾಣಗಳನ್ನು ಕೂಡ ಪರಿವರ್ತನೆ ಮಾಡುತ್ತಿರುವ ಮೋದಿಯವರ ಚಿಂತನೆ ನಿಜಕ್ಕೂ ಶ್ಲಾಘನೀಯ ಎಂದರು. ದೇಶದ ಬಹುತೇಕ ಎಲ್ಲ ರೈಲ್ವೆ ನಿಲ್ದಾಣಗಳಲ್ಲಿ ಸ್ಥಳೀಯ ಉತ್ಪನ್ನಗಳ ಮಾರಾಟಕ್ಕೆ ಮಳಿಗೆಗಳನ್ನು ಕಲ್ಪಿಸಿಕೊಡುತ್ತಿರುವುದು ಮೋದಿಯವರ ದೂರದೃಷ್ಟಿ ಕೋನಕ್ಕೆ ಸಾಕ್ಷಿಯಾಗಿದೆ ಎಂದರು. ಅನೇಕ ವರ್ಷಗಳ ಹಿಂದೆ ರೈಲ್ವೆ ನಿಲ್ದಾಣ ಸ್ವಚ್ಛತೆಯಿಂದ ಕೂಡಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೋದಿಯವರು ಪ್ರಧಾನಿಯಾದ ನಂತರ ರೈಲ್ವೆ ನಿಲ್ದಾಣಗಳಲ್ಲಿ ಉತ್ತಮ ಪರಿಸರ ನಿರ್ಮಾಣ ಮಾಡಿದ್ದಾರೆ. ಇಂತಹ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಸಕ್ಸಸ್ ಆಗಿದ್ದಾರೆ ಎಂದರು. ಪ್ರಯಾಣಿಕರಿಗೆ ವಿಶೇಷವಾದಂತಹ ಒಂದು ಸುದಿನ. ಕಳೆದ 15 ದಿವಸದಿಂದನೂ ಕೂಡ ತುಮಕೂರು ರೈಲ್ವೆ ಸ್ಟೇಷನ್ಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಸುಮಾರು 25 ಕೋಟಿ ರೂಪಾಯಿನಲ್ಲಿ ಏನು ಅಪ್ಗ್ರೇಡೇಷನ್ ಆಗ್ತಿದೆ ಸ್ಟೇಷನ್, ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಇವತ್ತು ಕೂಡ ರಾಷ್ಟ್ರಾದ್ಯಂತ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು 85,000 ಕೋಟಿಗಳಿಂದ ಹೆಚ್ಚಿನ ಒಂದು ವರ್ಕ್ಗಳನ್ನ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಇವತ್ತು ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಇವತ್ತು ವೀಕ್ಷಣೆ ಮಾಡಿದ್ವಿ. ಇವತ್ತು ವಿಶೇಷವಾಗಿ ತುಮಕೂರಿನ ಒಂದು ಸ್ಟೇಷನ್ಗೆ ಇವತ್ತು ಕೊಡುಗೆ ಕೊಟ್ಟಿರುವಂತ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಂತ ಸನ್ಮಾನ್ಯ ಸೀನಿಯರ್ DMM ಆದಂತ ಪ್ರಭಾಕರ್ ಸಿನ್ನಾರ್ ಅವರೇ, ಇಲ್ಲಿನ ಸ್ಟೇಷನ್ ಮಾಸ್ಟರ್ ಆದಂತ ಸನ್ಮಾನ್ಯ ನಾಗರಾಜ್ ಅವರೇ, ಮತ್ತು ಮುಖ್ಯವಾಗಿ ರೈಲ್ವೆ ಅಸೋಸಿಯೇಷನ್ನ ಎಲ್ಲ ನಮ್ಮ ಪದಾಧಿಕಾರಿಗಳು ಕರ್ಣಂ ರಮೇಶ್ ಅವರು ಇರ್ಬೋದು, ಅವರೆಲ್ಲ ಸಂಘಟಕರಿದ್ದಾರೆ. ಮತ್ತು ಮುಖ್ಯವಾಗಿ ತುಮಕೂರಿನ ಎಲ್ಲ ನಾಗರಿಕ ಬಂಧುಗಳು ಕೂಡ ಇವತ್ತು ಸೇರ್ಕೊಂಡಿದ್ದೀವಿ. ಇವತ್ತು ತುಮಕೂರಿನ ರೈಲ್ವೆ ಸ್ಟೇಷನ್ ಹಿಂದೆ ಹೇಗಿತ್ತು, ಈಗ ಯಾವ ರೀತಿ ಆಗ್ತಾ ಇದೆ ಅದನ್ನ ನಾವು ಪರಿಕಲ್ಪನೆ ಮಾಡಬಹುದು. ಇವತ್ತು 25 ಕೋಟಿ ವೆಚ್ಚದಲ್ಲಿ ಇವತ್ತೇನು ಸ್ಟೇಷನ್ ಕಳೆದ 15 ದಿವಸದಿಂದ ನರೇಂದ್ರ ಮೋದಿ ಅವರು ಅದನ್ನು ಶಂಕುಸ್ಥಾಪನೆ ಮಾಡಿದ್ರಿ. ಇವತ್ತು ಮುಂದಕ್ಕೆ ಹೋಗಿ ಇವತ್ತು ಸ್ಟೇಷನ್ ಅಪ್ಗ್ರೇಡೇಷನ್ ಏನೇನ್ ಬೇಕು, ಒಂದ್ ಸ್ಟೇಷನ್ ಒಂದ್ ಪ್ರಾಡಕ್ಟ್ ಅಂತ ಇವತ್ತು ತುಮಕೂರು ನಗರಕ್ಕೆ, ತುಮಕೂರು ಜಿಲ್ಲೆನಲ್ಲಿ ನಮ್ಮ ಏನು ಫಾರ್ಮರ್ಸ್ ಇರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ಬೋದು, ಆರ್ಟಿಸನ್ಸ್ ಇರ್ಬೋದು, ಇವ್ರು ಪ್ರೊಡ್ಯೂಸ್ ಮಾಡುವಂತ ಪ್ರಾಡಕ್ಟ್ ಅನ್ನ ಇಲ್ಲಿ ಮಾರಾಟ ಮಾಡೋದಕ್ಕೆ ಇಲ್ಲಿ ಮಳಿಗೆಯನ್ನು ಕೂಡ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದಾರೆ. ಇವತ್ತು ತುಮಕೂರಿಗೆ ಇದೊಂದು ತುಂಬಾ ದೊಡ್ಡ ಮಟ್ಟದ ಒಂದು ಕೊಡುಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಸೌತ್ ವೆಸ್ಟರ್ನ್ ರೀಜನ್ ಅಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಡೆವಲಪ್ಮೆಂಟಲ್ ವರ್ಕಿಗೆ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಉದ್ಘಾಟನೆಯನ್ನ ಮಾಡಿದ್ದಾರೆ. 15 ದಿವಸದಿಂದನೂ ಕೂಡ ಮಾಡಿದಂತ ಉದ್ಘಾಟನೆಗೆ ಪೂರಕವಾಗಿ ಇವತ್ತು ದೇಶಾದ್ಯಂತ 85,000 ಕೋಟಿ ರೂಪಾಯಿಗಳ ಒಂದು ಕೆಲಸಗಳನ್ನ ರೈಲ್ವೆನಲ್ಲಿ ಉದ್ಘಾಟನೆ ಆಗಿರೋದು, ಶಂಕುಸ್ಥಾಪನೆ ಆಗಿರುವಂತದ್ದು. ನಮ್ಮ ದೇಶದಲ್ಲಿ ರೈಲ್ವೆ ಸ್ಟೇಷನ್ಗಳು ಕೂಡ ಏರ್ಪೋರ್ಟ್ ರೀತಿಯಲ್ಲಿ ಒಂದು ಅಪ್ಗ್ರೇಡ್ ಆಗ್ತಿರೋಂಥದ್ದು, ಟ್ರಾನ್ಸ್ಫಾರ್ಮೇಶನ್ ಆಗ್ತಿರೋದು ನಮ್ಮೆಲ್ಲರ ಒಂದು ಖುಷಿಯ ಸಂಗತಿ. ಇದಕ್ಕೆ ಮುಖ್ಯ ರೂವಾರಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು, ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಒಂದು ಗ್ಯಾರಂಟಿಯಿಂದ ಇವತ್ತು ರೈಲ್ವೆ ಸ್ಟೇಷನ್ಗಳು ಅಪ್ಗ್ರೇಡ್ ಆಗಿದೆ, ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ರೈಲ್ವೆ ಸ್ಟೇಷನ್ ಅಂದ್ರೆ ಇಷ್ಟೊತ್ತವ್ರ ಭಾಷಣದಲ್ಲಿ ಹೇಳಿದ್ರು, ರೈಲ್ವೆ ಸ್ಟೇಷನ್ ಅಂದ್ರೆ ಮುಂಚೆ ಬರೋದಕ್ಕೆ ಅಸಹ್ಯ ಆಗೋದು, ರೈಲ್ವೆ ಟೈಮಿಂಗ್ಸ್ ಮೇಂಟೈನ್ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕಳೆದ 10 ವರ್ಷಗಳ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದ ಸರ್ಕಾರ ಇವತ್ತು ರೈಲ್ವೇಸ್ ನ ದೊಡ್ಡ ಮಟ್ಟದಲ್ಲಿ ಒಂದು ಪರಿವರ್ತನೆ ಮಾಡಿದೆ, ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ ಅಂದ್ರೆ ತಪ್ಪಾಗ್ಲಾರ್ದು. ಇವತ್ತು ಕೂಡ ತುಮಕೂರಿಗೆ ವಿಶೇಷವಾಗಿ ದೊಡ್ಡ ಮಟ್ಟದ ಒಂದು ಡೆವಲಪ್ಮೆಂಟ್ ಅನ್ನ, ಒಂದು ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ 25 ಕೋಟಿ ಇರ್ಬೋದು, ಮತ್ತೆ ಇವತ್ತು ಒಂದು ಸ್ಟೇಷನ್ ಒಂದು ಪ್ರಾಡಕ್ಟ್ ನ ಒಂದು ಮಳಿಗೆಯನ್ನು ಓಪನ್ ಮಾಡೋದಿರ್ಬೋದು, ಇನ್ನು ಹಲವಾರು ಒಂದು ಪ್ರೋಗ್ರಾಮ್ಗಳನ್ನ ನಮ್ಮ ತುಮಕೂರಿಗೆ ಕೊಡುಗೆ ಕೊಟ್ಟಿದೆ. ಇವತ್ತು ತಿಪ್ಟೂರು ಕೂಡ ಅಪ್ಗ್ರೇಡ್ ಆಗಿದೆ ನಮ್ಮ ಜಿಲ್ಲೆನಲ್ಲಿ. ಆದ್ರಿಂದ ತುಮಕೂರಿನ ಜನತೆ ಪರವಾಗಿ ಜನಪ್ರತಿನಿಧಿಯಾಗಿ ನಾನು ಸನ್ಮಾನ್ಯ ನಮ್ಮ ನೆಚ್ಚಿನ ಕೇಂದ್ರ ಸರ್ಕಾರದ ಒಂದು ಪ್ರಧಾನಮಂತ್ರಿಯಾದಂತ ನರೇಂದ್ರ ಮೋದಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸಿ ಎಲ್ಲರಿಗೂ ಕೂಡ ಧನ್ಯವಾದ.